ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಶಿವನಿಗೆ ಸಮರ್ಪಿತವಾಗಿರುವ ಈ ದೇವಾಲಯ 5 ಹಂತದ ರಾಜಗೋಪುರದ ಜೊತೆಗೆ ದೊಡ್ಡದಾಗಿರುವ ಆವರಣವನ್ನು ಹೊಂದಿದ್ದು, ಗರ್ಭಗುಡಿಯು ಬಹಳ ಎತ್ತರವಾಗಿ ರಚಿಸಲ್ಪಟ್ಟಿದೆ. 14ನೇ ಶತಮಾನಕ್ಕೆ ಸೇರಿರುವ ಈ ದೇವಾಲಯ ಕಳೆದ ಕೆಲವು ದಶಕಗಳ ಹಿಂದೆ ಶಿಥಿಲಾವಸ್ಥೆಯಲ್ಲಿದ್ದು, ಶ್ರೀ ಸ್ವಾಮಿ ಬಾಲಮುರುಗನ್ ಆದಿಮಾಯಿಯವರು ಅಭಿವೃದ್ಧಿಪಡಿಸಿ ಈ ದೇವಾಲಯದಲ್ಲಿ ಅದ್ಭುತವಾದ ಶಿಲ್ಪಕಲೆಗಳು ಹಾಗೂ ದೊಡ್ಡದಾದ ಮಂಟಪಗಳನ್ನು ಕಟ್ಟಿಸಿದ್ದಾರೆ. ಈ ದೇವಾಲಯವಿರುವ ಬೆಟ್ಟದ ತುದಿಗೆ ಸುಮಾರು 130 ಮೆಟ್ಟಿಲುಗಳಿದ್ದು, ಈ ದೇವಾಲಯದಲ್ಲಿ 3 ದೇವತೆಗಳನ್ನು ಪೂಜಿಸಲಾಗುತ್ತದೆ. ಇಲ್ಲಿ ನೆಲೆಸಿರುವ ದೇವತೆಗಳು ಮಾಣಿಕ್ಯವರ್ಣರ್, ರತ್ನಗಿರೀಶ್ವರ ಹಾಗೂ ಪಾರ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ. ಅಷ್ಟಕ್ಕೂ ಈ ದೇವಾಲಯ ಎಲ್ಲಿದೆ ಎನ್ನುವ ಪ್ರಶ್ನೆಗೆ ಉತ್ತರ ಭಾರತದ ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ರತ್ನಗಿರಿ ನೆಲ್ಲೂರಿನಿಂದ ಸುಮಾರು 12 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ರತ್ನಗಿರೀಶ್ವರ ದೇವಾಲಯದ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.